ನಮಸ್ಕಾರ. ನಾನು ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್, ಕನ್ನಡ ಉಪನ್ಯಾಸಕಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬ್ಯಾಟರಾಯನಪುರ, ಬೆಂಗಳೂರು. ತುಳುನಾಡಿನಲ್ಲಿ ಮಾಯವಾದವರು ಏನಾಗುತ್ತಾರೆ? ತುಳುನಾಡಿನಲ್ಲಿ ಮಾಯವಾದವರು ಏನಾಗುತ್ತಾರೆ? ಇದು ಅನೇಕರು ನನಗೆ ಕೇಳಿದಂತಹ ಪ್ರಶ್ನೆ. ಕಾಂತಾರ ಸಿನಿಮಾ ಬಂದ ಮೇಲೆ ತುಳುನಾಡಿನಲ್ಲಿ ಆ ಮಾಯವಾದವರು ಏನಾಗುತ್ತಾರೆ ಎಂಬಂತಹ ಒಂದು ಕುತೂಹಲ ಜನರಲ್ಲಿ ಕಾಡಿದೆ. ಹಾಗಾಗಿ ಕಳೆದ 21 ವರ್ಷಗಳಿಂದ ಭೂತಾರಾಧನಾ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುತ್ತಾ ಇರುವಂತಹ ನನ್ನನ್ನು ಅನೇಕರು ಸಂಪರ್ಕಿಸಿ ಈ ಬಗ್ಗೆ ಕೇಳಿದ್ದಾರೆ. ಮಾಯವಾಗುವುದಂದ್ರೇನು? ವ್ಯಾನಿಷ್ ಆಗುದಾ? ಕರಗಿ ಹೋಗುದಾ? ಇವತ್ತು ಕೂಡ ನನ್ನ ಸ್ನೇಹಿತರೊಬ್ಬರು ಲಕ್ಷ್ಮಿ ಎನ್ನುವರು ಕೇಳಿದ್ದಾರೆ. ವಾಸ್ತವದಲ್ಲಿ ಮಾಯ ಆಗುವುದಂದ್ರೆ ವ್ಯಾನಿಷ್ ಆಗುದಲ್ಲ, ಕಾಣದೇ ಆಗುದಲ್ಲ, ಕರಗಿ ಹೋಗುದಲ್ಲ. ಸಾಮಾನ್ಯವಾಗಿ ಯಾವ ದೈವದ ಸಾನ್ನಿಧ್ಯದಲ್ಲಿ ಮಾಯವಾಗ್ತಾರೆ ಅದೇ ದೈವದ ಸೇರಿಗೆಗೆ ಸಂದು, ಅಂದ್ರೆ ಆ ದೈವದ ಸೆರಗಿಗೆ ಸಂದು ಅಂತ ಹೇಳ್ಬೋದು, ಸಾನ್ನಿಧ್ಯಕ್ಕೆ ಸೇರಿ ಆ ದೈವದ ಶಕ್ತಿಯನ್ನು ಪಡೆದು ಅವರು ದೈವತ್ವವನ್ನು ಪಡಿತಾರೆ. ಆ ದೈವದ ಸೇರಿಗೆಯಲ್ಲಿ ಇನ್ನೊಂದು ದೈವವಾಗ್ತಾರೆ. ಆಗ ಆ ದೈವವನ್ನು ಆ ದೈವದ ಪ್ರಧಾನ ದೈವದ ಹೆಸರಿನ ಜೊತೆಗೆ ಕರೀತಾರೆ. ಉದಾಹರಣೆಗೆ ದೇವರ ಪೂಜಾರಿ ಪಂಜುರ್ಲಿ ಅಂತ ಒಂದು ದೈವ ಇದೆ. ಕಾಂತಾರ ಸಿನಿಮಾದಲ್ಲಿ ಪಂಜುರ್ಲಿ ದೈವವನ್ನು ನೀವು ನೋಡಿದ್ದೀರಿ. ಮೂಲ ಪಂಜುರ್ಲಿ ಅಂತ ನಾವು ಹೇಳ್ಬೋದು. ಅಥವಾ ಕಾಂತಾರ ಪಂಜುರ್ಲಿಯದೇ ಒಂದು ಕಥೆ ಇದೆ, ಅದನ್ನು ನಾನು ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೇನೆ. ಕಾಂತಾರ ಪಂಜುರ್ಲಿ ಅಂದ್ರೆ ಯಾರು ಅಂತ. ಅಲ್ಲಿ ಒಂದು ಪಂಜುರ್ಲಿಯನ್ನು ತೋರಿಸಿದ್ದಾರೆ ಕಾಂತಾರ ಸಿನಿಮಾದಲ್ಲಿ. ಅದು ಒಂದು ಪಂಜುರ್ಲಿ ದೈವ. ಇಂತಹದ್ದೇ ಒಂದು ಪಂಜುರ್ಲಿ ದೈವದ ಸಾನ್ನಿಧ್ಯವನ್ನು ಸೇರಿದಂತಹ ಪಂಜುರ್ಲಿ ದೈವದ ಆರಾಧಕನಾದಂತಹ ಅರ್ಚಕನಾದಂತಹ ಒಬ್ಬ ಬ್ರಾಹ್ಮಣ ದೈವತ್ವವನ್ನು ಪಡೆದಿದ್ದಾನೆ. ಆತ ಆ ದೈವದ ಸಾನ್ನಿಧ್ಯವನ್ನು ಸೇರಿ ಮಾಯವಾಗಿ ಸಾನ್ನಿಧ್ಯವನ್ನು ಸೇರಿ ದೈವತ್ವ ಪಡೆದು ಆರಾಧಿಸಲ್ಪಡ್ತಾನೆ. ಆಗ ಆತನ ಹೆಸರನ್ನು ದೇವರ ಪೂಜಾರಿ ಪಂಜುರ್ಲಿ ಎಂದು ಕರೀತಾರೆ. ಅದೇ ರೀತಿ ಹುಮ್ಮದ ಪಂಜುರ್ಲಿ ಅಂತ ಒಂದು ದೈವ ಇದೆ. ಅನಂತ ನಾಯಕ ಎಂಬಂತಹ ವೀರ ದೈವತ್ವವನ್ನು ಪಡೆದು ಪಂಜುರ್ಲಿ ಸಾನ್ನಿಧ್ಯವನ್ನು ಸೇರಿ ಹುಮ್ಮದ ಪಂಜುರ್ಲಿ ಅಂತ ಹೇಳಿ ಕರೆಸಲ್ಪಡ್ತಾನೆ. ಹೀಗೆ ಮಾಯವಾಗುವವರು ಆಯಾಯ ದೈವದ ಸಾನ್ನಿಧ್ಯವನ್ನು ಸೇರಿ ಆಯಾಯ ಪ್ರಧಾನ ದೈವದ ಹೆಸರಿನ ಜೊತೆಗೆ ಅಂಥದ್ದೇ ಒಂದು ಶಕ್ತಿಯನ್ನು ಪಡೆದು ದೈವವಾಗಿ ಆರಾಧನೆಯನ್ನು ಪಡಿತಾರೆ. ಹಾಗಾದರೆ ಯಾರು ಮಾಯ ಆಗ್ತಾರೆ? ಯಾರಿಗೆ ದೈವತ್ವ ಸಿಗ್ತದೆ? ಇದಕ್ಕೆ ತುಳುನಾಡಿನಲ್ಲಿ ಯಾರಿಗೆ ಯಾವಾಗ ಹೇಗೆ ದೈವತ್ವ ಸಿಗ್ತದೆ ಹೇಳುವುದಕ್ಕೆ ಸಿದ್ಧ ಸೂತ್ರವಿಲ್ಲ. ಸಾಮಾನ್ಯವಾಗಿ ಅತಿಮಾನುಷ ಸಾಹಸ ಮೆರೆದಂತಹ ವೀರರು ದೈವತ್ವವನ್ನು ಪಡೆದಿದ್ದಾರೆ. ಆದರೆ ಇನ್ನು ಬೇರೆ ಒಳ್ಳೆ ಕಾರ್ಯಗಳಿಗಾಗಿ ಕೂಡ ಅನೇಕರು ದೈವತ್ವವನ್ನು ಪಡೆದಿದ್ದಾರೆ. ಪ್ರಧಾನ ದೈವಗಳ ಅನನ್ಯ ಭಕ್ತರಾದಂಥವರು, ಪ್ರಧಾನ ದೈವಗಳ ಆರಾಧನೆಯನ್ನು ಪ್ರಾರಂಭ ಮಾಡಿದಂಥವರು ಅನೇಕರು ದೈವತ್ವ ಪಡೆದು ಆರಾಧಿಸಲ್ಪಡ್ತಾರೆ. ಉದಾಹರಣೆಗೆ ಹಿರಿಯಡ್ಕದಲ್ಲಿ ತಪಸ್ಸನ್ನು ಮಾಡಿ ವೀರಭದ್ರನನ್ನು ಒಲಿಸಿಕೊಂಡು ವೀರಭದ್ರ ದೇವಾಲಯವನ್ನು ಸ್ಥಾಪಿಸಿದಂತಹ, ವೀರಭದ್ರನನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಅಡ್ಕತ್ತಾಯ ಎಂಬ ಬ್ರಾಹ್ಮಣ ಅಲ್ಲಿ ದೈವತ್ವ ಪಡೆದು ಆರಾಧಿಸಲ್ಪಡ್ತಾನೆ. ಆ ಅಡ್ಕತ್ತಾಯ ಬ್ರಾಹ್ಮಣನಿಗೆ ಬೇರೆ ಕಡೆ ಕೂಡ ದೈವದ ನೆಲೆಯಲ್ಲಿ ಆರಾಧನೆ ಇದೆ, ಅದು ಪ್ರಸರಣ ಆಗಿದೆ. ಅದೇ ರೀತಿ ಬದಿಯಡ್ಕ ಸೂರಿಕುಮೇರಿ ಸಮೀಪ ಒಂದು ಕಾರಿಂಜೇಶ್ವರ ದೇವಾಲಯ ಇದೆ. ಈ ಒಗ್ಗದ ಪ್ರಸಿದ್ಧ ಕಾರಿಂಜೇಶ್ವರ ದೇವಾಲಯ ಅಲ್ಲ, ಆ ಕಾರಿಂಜೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದಂತಹ ಕಾರಿಂಜೆತ್ತಾಯ ಎಂಬಂತಹ ಬ್ರಾಹ್ಮಣ ಆ ದೇವರ ಸಾನ್ನಿಧ್ಯವನ್ನು ಸೇರಿ ಕಾರಿಂಜೆತ್ತಾಯ ಎಂಬ ಹೆಸರಿನ ದೈವವಾಗಿ ಆರಾಧನೆ ಪಡಿತಾನೆ. ಸುಳ್ಯದ ಚೆನ್ನಕೇಶವ ದೇವಾಲಯವನ್ನು ಕಟ್ಟಿಸಿದಂತಹ ಚೆನ್ನಿಗರಾಯ ಎಂಬಂತಹ ಅರಸ ಅಲ್ಲಿ ದೈವತ್ವವನ್ನು ಪಡೆದು ಚೆನ್ನಿಗರಾಯ ಎಂಬ ಹೆಸರಿನಲ್ಲಿ ಆರಾಧಿಸಲ್ಪಡ್ತಾನೆ. ಹೀಗೆ ಬಹಳ ಒಳ್ಳೆಯ ಕಾರ್ಯವನ್ನು ಮಾಡಿದವರು ಅನೇಕರು ದೈವತ್ವವನ್ನು ಪಡೆದಿದ್ದಾರೆ. ಸುಜೀರ್ನಲ್ಲಿ ವೈದ್ಯನಾಥ ದೈವವನ್ನು ಆರಾಧನೆ ಮಾಡಲು ಶುರು ಮಾಡಿದಂತಹ ಜಾನುನಾಯಕ ಎಂಬಂತಹ ಬಿಲ್ಲವ ವ್ಯಕ್ತಿ ಅಲ್ಲಿ ದೈವತ್ವವನ್ನು ಪಡೆದು ಆರಾಧಿಸಲ್ಪಟ್ಟಿದ್ದಾನೆ. ಹೀಗೆ ಅದೇ ರೀತಿ ಅನೇಕ ಶೂರರು ಅತಿಮಾನುಷ ಸಾಹಸವನ್ನು ಮೆರೆದು ದೈವತ್ವವನ್ನು ಪಡೆದಿದ್ದಾರೆ. ಕೋಟಿ ಚೆನ್ನಯರು, ಮುದ್ದ ಕಳಲರು, ಎಣ್ಮೂರು ದೆಯ್ಯು, ಕೆಲತ್ತ ಪೆರ್ನು, ಕಾನದ ಕಟದರು, ಕೋಟೆದ ಬಬ್ಬು, ತನ್ನಿಮಾನಿಗ ಇವರೆಲ್ಲ ಅತಿಮಾನುಷ ಸಾಹಸವನ್ನು ಮೆರೆದವರು. ಇವರು ಕೂಡ ದೈವದ ಸಾನ್ನಿಧ್ಯಕ್ಕೆ ಸೇರಿ ಅಥವಾ ಮಾಯಕವಾಗಿ ದೈವತ್ವವನ್ನು ಪಡೆದಿದ್ದಾರೆ. ಇಲ್ಲಿ ಮಾಯಕ ಆಗುವುದಂದ್ರೆ ಅವರು ಸಾಯುವುದಲ್ಲ, ಅವರು ದೈವ ಸಾನ್ನಿಧ್ಯವನ್ನು ಸೇರುವುದು ಅವರು. ಇನ್ನು ಅನೇಕ ಬೇರೆ ಸಾಮಾನ್ಯ ವ್ಯಕ್ತಿಗಳು ಕೂಡ ವಿಶೇಷವಾದ ಕಾರಣಗಳಿಲ್ಲದೆ ಇದ್ದಾಗ ಕೂಡ ದೈವತ್ವವನ್ನು ಪಡೆದಿದ್ದಾರೆ. ಉದಾಹರಣೆಗೆ ಮೀಯಪದವಿನ ಪೊಳ್ಳಕಜೆ ಎಂಬಂತಹ ಪ್ರದೇಶದಲ್ಲಿ ಒಂದು ದುರ್ಗಾರಾಧನಾ ತಾಣ ಇದೆ. ಅಲ್ಲಿ ಒಂದು ದಿವಸ ಇಬ್ಬರು ಬ್ರಿಟಿಷ್ ಸುಬೇದಾರರು, ಕನ್ನಡಿಗರು, ಆ ಮನೆಯನ್ನು ಜಪ್ತಿ ಮಾಡಲಿಕ್ಕೆ ಬರ್ತಾರೆ. ಆಗ ಆ ಬ್ರಿಟಿಷ್ ಸುಬೇದರು ಬಂದ ಹೊತ್ತಿನಲ್ಲಿ ಮಧ್ಯಾಹ್ನ ಆಗಿರ್ತದೆ, ದೂರದಿಂದ ನಡೆದುಕೊಂಡು ಬಂದಿರ್ತಾರೆ. ಆಗ ಆ ಮನೆ ಹಿರಿಯರು ಹೇಳ್ತಾರೆ,
ತಮ್ಮ ಮಡದಿಗೆ ಅವರಿಗೆ ಊಟ ಹಾಕು, ಮತ್ತೆ ನೋಡುವ, ಹೇಗೂ ನಾವು ಬ್ರಾಹ್ಮಣರು ದೇಶಾಂತರ ಹೋಗುದು ತಾನೆ, ಜಪ್ತಿ ಮಾಡಿದ್ರೇನು ಅಂತ. ಹಾಗೆ ಅವರ ಮಡದಿ ಊಟವನ್ನು ಇಕ್ಲಿಕ್ಕೆ ಎಲೆ ಇಕ್ಕಿ, ಅನ್ನ ಇಕ್ಕಿ, ಪುನಃ ಸಾಂಬಾರು ತರಲಿಕ್ಕೆ ಒಳಗೆ ಹೋಗ್ತಾರೆ. ಆಗ ಇವರಿಬ್ರು, ಈ ಬ್ರಿಟಿಷ್ ಸುಬೇದಾರರು ಕನ್ನಡಿಗರು ಮಾತಾಡ್ಕೊಳ್ತಾರೆ, ಅಲ್ಲ, ಜಪ್ತಿ ಮಾಡಲಿಕ್ಕೆ ಮನೆಗೆ ಬಂದವರನ್ನ ಊಟ ಇಕ್ತಾರಲ್ಲ, ಇಂಥವರ ಮನೆಯನ್ನು ಜಪ್ತಿ ಮಾಡಿದ್ರೆ ಆಗ್ಬಹುದಾ ಅಂತ ಹೇಳಿ. ಆಗ ಒಬ್ಬ ಅಲ್ಲಿ ಮಾಯ ಆಗ್ತಾನೆ, ಇನ್ನೊಬ್ಬ ಓಡಿ ಹೋಗ್ತಾನೆ. ಅದರ ಪ್ರತೀಕವಾಗಿ ಮಾಯವಾದವನ ಕೋಲು ಎಲ್ಲ ಅಲ್ಲಿ ಇರ್ತದೆ, ಟೊಪ್ಪಿಯಲ್ಲೇ ಇರ್ತದೆ. ನಂತರ ಹಾಗೆ ಮಾಯವಾದವನು ಅಲ್ಲಿಯ ಪ್ರಧಾನ ದೈವ ಧೂಮಾವತಿಯ ಸೇರಿಗೆಗೆ ಸಂದು ದೈವತ್ವ ಪಡೆದು ಆರಾಧಿಸಲ್ಪಡ್ತಾನೆ. ಆತನ ಹೆಸರು ಗೊತ್ತಿಲ್ಲದ ಕಾರಣ ಬಹುಶಃ ಆತನನ್ನು ಕನ್ನಡ ಬೀರ ಅಂತ ಕರೆದು ಆರಾಧನೆ ಮಾಡ್ತಾರೆ. ಹಾಗೆ ಈ ರೀತಿ ನಾನಾ ಕಾರಣಗಳಿಂದ ದೈವತ್ವವನ್ನು ಪಡೆದು ಆರಾಧಿಸಲ್ಪಟ್ಟವರು ಇದ್ದಾರೆ. ಇಲ್ಲಿ ದೈವತ್ವ ಪಡೆಯುವುದಕ್ಕೆ ಒಂದು ಯಾವುದೇ ಜಾತಿ, ಮತ, ಧರ್ಮದ ಸೀಮೆ ಇಲ್ಲ. ಇಲ್ಲಿ ಅನೇಕ ಬ್ರಾಹ್ಮಣರು ದೈವತ್ವ ಪಡೆದಿದ್ದಾರೆ. ಕಾರಿಂಜೆ ತಾರ, ಕಚ್ಚೆಭಟ್ಟ, ಬ್ರಾಣಭೂತ, ಬ್ರಾಂದಿಭೂತ, ಬಟ್ಟೆದಿ, ಅಡ್ಕತ್ತಾಯ, ನೆಲ್ಲೂರಾಯ, ಒರುಬಾಣಿಯತ್ತಿ, ಹೀಗೆ ಅನೇಕ ಬ್ರಾಹ್ಮಣರು, ಸುಮಾರು 62 ಬ್ರಾಹ್ಮಣರು ದೈವತ್ವವನ್ನು ಪಡೆದ ಬಗ್ಗೆ ನನ್ನ ಅಧ್ಯಯನದಲ್ಲಿ ಮಾಹಿತಿ ಸಿಕ್ಕಿದೆ. ಸಚಿತ್ರ ಮಾಹಿತಿಯನ್ನು ನನ್ನ ಕರಾವಳಿ 1001 ದೈವಗಳು ಪುಸ್ತಕದಲ್ಲಿ ನಾನು ಹಾಕಿದ್ದೇನೆ. ಇನ್ನು ಇಲ್ಲಿ ತುಳುನಾಡಿನಲ್ಲಿ ಹುಟ್ಟಿ ಬೆಳೆದವರೇ, ಈ ಪರಿಸರದಲ್ಲಿ ಹುಟ್ಟಿ ಬೆಳೆದವರೇ ದೈವತ್ವವನ್ನು ಪಡೆಯಬೇಕೆಂದಿಲ್ಲ. ಅನೇಕ ಕನ್ನಡಿಗರು, ಹೊರಗಿನಿಂದ ಬಂದವರು, ಘಟ್ಟದ ಮೇಲಿನಿಂದ ಬಂದವರು ಇಲ್ಲಿ ನಾನಾ ಕಾರಣಗಳಿಂದ ದೈವತ್ವವನ್ನು ಪಡೆದು ಆರಾಧಿಸಲ್ಪಡ್ತಾರೆ. ಬಚ್ಚನಾಯಕ, ಬೈಸು ನಾಯಕ, ಕೋಟಿ ನಾಯಕ, ಕರಿಯಣ್ಣ ನಾಯಕ, ಬಸ್ತಿ ನಾಯಕ, ಇವರೆಲ್ಲ ಘಟ್ಟದ ಮೇಲಿನ ವ್ಯಕ್ತಿಗಳು ಇಲ್ಲಿ ಬಂದು ಕಾರಣಾಂತರಗಳಿಂದ ದೈವತ್ವವನ್ನು ಪಡೀತಾರೆ. ಇಲ್ಲಿ ಅದೇ ರೀತಿ ಇಲ್ಲಿ ಇದಕ್ಕೆ ಅನೇಕ ಮುಸ್ಲಿಮರು ಇಲ್ಲಿ ದೈವತ್ವವನ್ನು ಪಡೆದಿದ್ದಾರೆ. ಇದು ಬಹಳ ವಿಶೇಷವಾದ್ದು. ಆಲಿ ಚಾಮುಂಡಿ ಕುಂಬಳೆ ಸಮೀಪದ ಆರಿಕಾಡಿಯಲ್ಲಿ ಬಹಳ ಪ್ರಸಿದ್ಧವಾದ ದೈವ. ಬೊಬ್ಬರಿಯನಿಗೆ ಕೂಡ ಮುಸ್ಲಿಂ ಮೂಲದ ಕತೆ ಇದೆ. ಮಾಪುಳೆ ಮಾಪುಳ್ತಿ, ಮಾಪುಳ್ತಿ ಧೂಮಾವತಿ, ಮಾಪುಲೆ ಮಾಪುಳ್ತಿ ದೈವಗಳು, ಮಾಪಿಳ್ಳೆ ದೈವ, ಕಲಂದನ್ ಮುಕ್ರಿ ದೈವ, ಮುಕ್ರಿ ಪೋಕನ್ನಾರ್ ತೆಯ್ಯಂ, ಬ್ಯಾರ್ದಿಭೂತ, ಬ್ಯಾರಿಭೂತ, ಹೀಗೆ ಹಲವಾರು ಮುಸ್ಲಿಂ ಮೂಲದ ದೈವಗಳು ಇಲ್ಲಿ ಆರಾಧಿಸಲ್ಪಟ್ಟಿದ್ದಾರೆ. ಸುಮಾರು 30-40 ಮುಸ್ಲಿಂ ಮೂಲದ ದೈವಗಳ ಬಗ್ಗೆ ಕೂಡ ನಾನು ಮಾಹಿತಿ ಸಂಗ್ರಹ ಮಾಡಿ ನನ್ನ ಪುಸ್ತಕದಲ್ಲಿ ಹಾಕಿದ್ದೇನೆ. ಇನ್ನು ದೇಶದ ಗಡಿ ಇದೆಯಾ? ಭಾಷೆಯ ಗಡಿ ಇಲ್ಲ, ಜಾತಿಯ ಗಡಿ ಇಲ್ಲ, ಧರ್ಮದ ಗಡಿ ಇಲ್ಲ. ಹಾಗಾದರೆ ದೇಶದ ಗಡಿ ಇದೆಯಾ ಕೇಳಿದ್ರೆ, ದೇಶದ ಗಡಿ ಕೂಡ ಇಲ್ಲಿ ದೈವತ್ವ ಪಡೆಯುವುದಕ್ಕೆ ಇಲ್ಲ. ಇಲ್ಲಿ ಅನೇಕ ಸ್ಥಳೀಯ ಯುವಕರು, ಮೂಲ ನಿವಾಸಿ ಯುವಕರು ಅಂತ ಹೇಳ್ಬೋದೇನ, ಕೊರಗತನಿಯ, ಕೋಟೆದ ಬಬ್ಬು, ಇವರೆಲ್ಲ ಅನೇಕರು ದೈವತ್ವ ಪಡೆದಿದ್ದಾರೆ. ಅದೇ ರೀತಿ ಹೊರಗಿನಿಂದ ಬಂದಂತಹ ವಿದೇಶಿಯರು ಕೂಡ ಇಲ್ಲಿ ದೈವತ್ವವನ್ನು ಪಡೆದಿದ್ದಾರೆ. ಮಂಗಳೂರು ಉರುವ ಚಿಲಿಂಬಿಯಲ್ಲಿ ಒಂದು ಅರಬ್ಬಿ ಭೂತ ಎಂಬ ಹೆಸರಿನ ದೈವಕ್ಕೆ ಆರಾಧನೆ ಇದೆ. ಈತ ಮೂಲತಃ ಅರಬ್ ದೇಶದಿಂದ ಬಂದಂತಹ ಖರ್ಜೂರ ವ್ಯಾಪಾರಿ. ಒಂದು ವಿಶಿಷ್ಟವಾದ ಕತೆ ಇದೆ ಇಲ್ಲಿ. ಅಲ್ಲಿ ಒಂದು ಸಮೀಪದ ಕಟ್ಟದ ನೀರಿನ ಕಟ್ಟೆ ಇರ್ತದೆ. ಒಬ್ಬ ಬ್ರಾಹ್ಮಣ ಹುಡುಗಿ ಅಲ್ಲಿ ಋತು ಸ್ನಾನಕ್ಕಾಗಿ ಕಟ್ಟೆಯ ನೀರಿಗೆ ಸ್ನಾನಕ್ಕೆ ಬರ್ತಾಳೆ. ಕಟ್ಟದ ನೀರು, ಏನು ಸಣ್ಣ ಅಣೆಕಟ್ಟು ಅಂತ ಹೇಳ್ಬೋದು, ಮಣ್ಣಿನ ಅಣೆಕಟ್ಟಿಗೆ ಕಟ್ಟ ಅಂತ ಹೇಳ್ತಾರೆ ಇಲ್ಲಿ. ಆ ಸಮಯದಲ್ಲಿ ಅವನು ಖರ್ಜೂರ ಮಾರಿಕೊಂಡು ಒಬ್ಬ ಅರಬ್ಬಿನ ವ್ಯಕ್ತಿ ಬರ್ತಾನೆ. ಬಂದಾಗ ಇವಳನ್ನು ನೋಡಿ ಮರಳಾಗ್ತಾನೆ. ಅವನು ನೀರಿಗೆ ಇಳಿತಾನೆ. ಆಗ ಅವಳು ತನ್ನ ಆರಾಧ್ಯ ದೈವ ಮಲರಾಯ ಧೂಮಾವತಿ ದೈವವನ್ನು ಕೂಗಿ ಹೇಳ್ತಾಳೆ, ಓ ದೈವವೇ ನನ್ನ ರಕ್ಷಣೆ ಮಾಡು ಅಂತ. ಆಗ ತನ್ನ ಭಕ್ತೆಯ ಮಾನ ರಕ್ಷಣೆಗಾಗಿ ಆಕೆಯನ್ನು ಆ ದೈವ ಮಾಯ ಮಾಡ್ತದೆ. ನಂತರ ಈತನಿಗೆ ಶಿಕ್ಷಾ ರೂಪವಾಗಿ ಅರಬ್ಬಿ ವ್ಯಾಪಾರಿಯನ್ನು ಕೂಡ ಮಾಯ ಮಾಡ್ತದೆ. ನಂತರ ಅವರಿಬ್ಬರು ಕೂಡ ಅದೇ ದೈವಸ್ಥಾನದ ಅಲ್ಲಿ ದೈವದ ಸೇರಿಗೆ ಸಂದು ಬ್ರಾಹ್ಮಣತಿ ಭೂತ, ಬ್ರಾಂದಿ ಭೂತ ಮತ್ತು ಅರಬ್ಬಿ ಭೂತ ಎಂಬ ಹೆಸರಿನಲ್ಲಿ ಆರಾಧಿಸಲ್ಪಡ್ತಾರೆ. ಇಲ್ಲಿ ಅರಬ್ಬಿ ಭೂತಕ್ಕೆ ಶಿಕ್ಷಾ ರೂಪದಲ್ಲಿ ಒಂದು ಬೆಳ್ಳಿಯ ಸರಿಗೆಯನ್ನು ಕಟ್ತಾರೆ, ಅದೇ ರೀತಿ ಕಬ್ಬಿಣದ ಅಣಿಯನ್ನು ಕಟ್ತಾರೆ ಅನ್ನುವ ಮಾಹಿತಿಯನ್ನು ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ಇದು ಸುಮಾರು ಒಂದು 120-150 ವರ್ಷಗಳ ಹಿಂದೆ ನಡೆದಂತಹ ಘಟನೆ. ಅದೇ ರೀತಿ 5 ಚೀನಿ ವ್ಯಕ್ತಿಗಳಿಗೆ ತುಳುನಾಡಿನಲ್ಲಿ ಆರಾಧನೆ ಇದೆ. ಬಸ್ರೂರು ಮೊದಲು ಬಸ್ರೂರು ಅಲ್ಲಿ ಹಡಗುಗಳು ಬರ್ತಾ ಇದ್ದು, ಬಂದರಾಗಿತ್ತು. ಒಂದು ಸಲ ಒಂದು ಚೀನಾದ ಹಡಗು ತಪ್ಪಿ ಬರ್ತದೆ. ಅವರಿಗೆ ಆಹಾರ, ಇಂಧನ ಎಲ್ಲ ಮುಗ್ದಿರ್ತದೆ. ಅವರು ಊರ ಒಳಗೆ ಬರ್ತಾರೆ. ಊರಿನವರು ಅವರಿಗೆಲ್ಲ ಬೇಕಾದ ಇಂಧನವನ್ನು, ಆಹಾರವನ್ನೆಲ್ಲ ಕೊಡ್ತಾರೆ, ದಾರಿಯನ್ನು ಕೂಡ ಹೇಳ್ಕೊಡ್ತಾರೆ. ಹಾಗೆ ಹಿಂದೆ ಹೋಗ್ತಾರೆ. ಹೋಗುವಾಗ ಬಸ್ರೂರು ಗರಡಿಯಲ್ಲಿ ಪಂಜುರ್ಲಿ ದೈವದ ಕೋಲಾಗ್ತಿರ್ತದೆ. ಪಂಜುರ್ಲಿ ದೈವ ನೀವು ಕಾಂತಾರ ಸಿನಿಮಾದಲ್ಲಿ ನೋಡ್ತಿರಲ್ಲ, ಆ ದೈವದ ಕೋಲಾಗ್ತಾ ಇರ್ತದೆ. ಆಗ ಅವರ ಆರಾಧನಾ ಪದ್ಧತಿಗೂ ಇಲ್ಲಿ ಆರಾಧನಾ ಪದ್ಧತಿಗೂ ವ್ಯತ್ಯಾಸ ಇದೆ. ನಾವು ನಂಬಿಕೆ ಅನ್ನೋದು ವೈಯಕ್ತಿಕ, ಆದರೆ ಗೌರವ ಅನ್ನೋದು ಸಾರ್ವತ್ರಿಕ ಆಗಿರಬೇಕು. ಯಾವುದೇ ಆರಾಧನಾ ಪದ್ಧತಿಯ ಬಗ್ಗೆ ಕೂಡ, ಯಾವುದೇ ದೇವರ ಬಗ್ಗೆ ಕೂಡ ನಮಗೆ ಗೌರವ ಇರಬೇಕು. ಆದರೆ ಅಲ್ಲಿ ಇದ್ದಂತಹ 5 ಚೀನಿ ವ್ಯಕ್ತಿಗಳು ನಮ್ಮ ಪಂಜುರ್ಲಿಯ ಆರಾಧನೆಯನ್ನು ಅಪಹಾಸ್ಯ ಮಾಡಿ ನಗಾಡ್ತಾರೆ. ಆಗ ಪಂಜುರ್ಲಿ ದೈವಕ್ಕೆ ಕೋಪ ಬರ್ತದೆ. ಆ 5 ಜನರನ್ನು ಮಾಯ ಮಾಡ್ತದೆ.
ಆಗ ಹಡಗಿನಲ್ಲಿದ್ದಂಥ ಅವರ ಸಂಬಂಧಿಕರು ಹೆತ್ತವರೆಲ್ಲ ಓಡಿ ಬರ್ತಾರೆ. ಆ ಊರಲ್ಲದ ಊರಿನಲ್ಲಿ ನಮ್ಮ ಮಕ್ಕಳಿಗೆ ನೆಲೆ ಇಲ್ಲದೆ ಆಗಿ ಆಯ್ತಲ್ಲ ಅಂತ ಅಳ್ತಾರೆ. ಆಗ ಪಂಜುರ್ಲಿ ದೈವ ಹೇಳ್ತದೆ, ಇಲ್ಲ, ನಿಮ್ಮ ಮಕ್ಕಳಿಗೆ ನನ್ನ ಬಲಭಾಗದಲ್ಲಿ ಸ್ಥಾನ ಕೊಟ್ಟಿದ್ದೇನೆ, ನನ್ನ ಜೊತೆಗೆ ಅವರು ಆಚಂದ್ರಾರ್ಕವಾಗಿ ಆರಾಧನೆಯನ್ನು ಪಡೀತಾರೆ ಅಂತ ಹೇಳಿ ಅಭಯವನ್ನು ಕೊಡ್ತದೆ. ಅದೇ ರೀತಿ ಕಾರವಾರದಲ್ಲಿ ಇಬ್ಬರು ಆಫ್ರಿ ದೈವಗಳಿಗೆ ಆರಾಧನೆ ಇದೆ. ಆಫ್ರಿ ಮತ್ತೆ ಅಬಿ ದೈವ ಅಂತ ಹೇಳ್ತಾರೆ. ಇಲ್ಲಿ ಆಫ್ರಿ ದೈವ ಅಂದ್ರೆ ಇವರು ಆಫ್ರಿಕಾದ ಸಂತರು. ಅಲ್ಲಿ ಆಫ್ರಿಕಾದಿಂದ ಬಂದಂತಹ ಇಬ್ಬರು ಸಂತರು ನೆಲೆಸಿದ್ದರು. ಸಾಯುವ ಮುಂಚೆ ಅವರು ಹೇಳಿದ್ರು, ನಮ್ಮ ನಂತರ ನಾವು ದೈವಗಳಾಗ್ತೇವೆ, ಕಾಯ ಬಿಟ್ಟು ಜೋಗ ಬಿಟ್ಟು ಕಾಯ ಬಿಟ್ಟು ನಾವು ಮಾಯಕಕ್ಕೆ ಸಲ್ತೇವೆ, ನಮಗೆ ಆರಾಧನೆ ಮಾಡಬೇಕು ಅಂತ ಹೇಳಿರ್ತಾರೆ. ಆದರೆ ಯಾರು ನಂಬಿರುವುದಿಲ್ಲ. ಆದರೆ ಅವರು ಸಾವನ್ನಪ್ಪಿದ ನಂತರ ಅಲ್ಲಿಯ ಸ್ಥಳೀಯ ಅರ್ಚಕರೊಬ್ಬರ ಕನಸಿನಲ್ಲಿ ಅವರು ಕಾಣಿಸ್ಕೊಳ್ತಾರೆ, ದೈವತ್ವ ಪಡೆದದ್ದು ಗೊತ್ತಾಗ್ತದೆ. ನಂತರ ಅವರನ್ನು ಆಫ್ರಿ ದೈವಗಳು, ಕಾಫ್ರಿ ದೇವ್ ಅಂತ ಹೇಳುವ ಹೆಸರಿನಲ್ಲಿ ಆರಾಧನೆ ಮಾಡ್ತಾರೆ. ಹೀಗೆ ಇಲ್ಲಿ ದೈವತ್ವ ಪಡೆಯುವುದಕ್ಕೆ ಯಾವುದೇ ಜಾತಿ, ಧರ್ಮ, ಭಾಷೆ, ದೇಶದ ಗಡಿ ಇಲ್ಲ. ಇದೊಂದು ವಿಶಿಷ್ಟವಾದ್ದು. ಇಲ್ಲಿ ದೈವತ್ವ ಪಡೆದವರೆಲ್ಲ 99% ಹಿಂದೂಗಳು, 1% ಮುಸ್ಲಿಮರು, ಕ್ರಿಶ್ಚಿಯನ್ಸ್ ಕೂಡ ದೈವತ್ವವನ್ನು ಪಡೆದಿದ್ದಾರೆ, ಜೈನರು ಕೂಡ ಅನೇಕರು ದೈವತ್ವವನ್ನು ಪಡೆದಿದ್ದಾರೆ. ಈ ದೈವಗಳನ್ನು ಆರಾಧನೆ ಮಾಡುವವರು ಕೂಡ 99% ಹಿಂದೂಗಳು, 1% ಬೇರೆ ಜಾತಿ ಧರ್ಮದವರು ಕೂಡ ಇಲ್ಲಿ ಸೇರಿ ಆರಾಧನೆ ಮಾಡ್ತಾರೆ. ಎಲ್ಲ ಜಾತಿ ಜನಾಂಗದವರು ಇಲ್ಲಿ ದೈವ ಭೂತಗಳನ್ನು ಆರಾಧನೆ ಮಾಡ್ತಾರೆ. ಇನ್ನು ದೈವ ಕಟ್ಟಿದಾಗ ಮಾಯ ಆಗ್ತಾರಾ ಹೇಳುದೊಂದು ಪ್ರಶ್ನೆ ಅನೇಕ. ಯಾಕೆಂದ್ರೆ ಕಾಂತಾರ ಸಿನಿಮಾದಲ್ಲಿ ತಂದೆ ಮತ್ತು ಮಗ ಇಬ್ಬರು ಪಂಜುರ್ಲಿ ದೈವವನ್ನು ಕಟ್ಟಿದಾಗ, ಅಂದ್ರೆ ಕೋಲ ನಡೆಯುತ್ತಾ ಇರುವಾಗ ಕೊನೆಯಲ್ಲಿ ಓಡಿ ಹೋಗಿ ಕಾಡಿನಲ್ಲಿ ಮಾಯ ಆಗ್ತಾರೆ. ಇಂಥದ್ದು ಇದೆಯಾ ಅಂತ ಅನೇಕರು ಕೇಳ್ತಾರೆ. ಹೌದು, ಇದು ಕಲ್ಪಿತ ಕಥೆಯಲ್ಲ, ಇಂಥದ್ದು ಅನೇಕ ಐತಿಹ್ಯಗಳಿವೆ. ರಿಷಬ್ ಶೆಟ್ಟಿಯವರ ಆ ಕಥೆಯ ಆರಂಭದಲ್ಲಿ ಅದನ್ನ ಕಥೆಯ ಸಿನಿಮಾದ ಟೈಟಲ್ ಅಲ್ಲಿ ದಂತಕಥೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಐತಿಹ್ಯಗಳು, ಬಾಯಿಂದ ಬಾಯಿ ಹರಡಿ ಬಂದ ಕಥೆಗಳು. ತುಳುನಾಡಿನಲ್ಲಿ ಇಂಥ ಅನೇಕ ಐತಿಹ್ಯಗಳಿವೆ. ತುಳುನಾಡಿನ ಸುಳ್ಯ ಪರಿಸರದಲ್ಲಿ ಕೂಜಿಲು ದೈವಗಳು ಅಂತ ಹೇಳುವ ಒಂದು ದೈವಗಳಿಗೆ ಆರಾಧನೆ ಇದೆ. ಕೂಜಿಲು ಅಂದ್ರೆ ಸೈನಿಕರು ಅನ್ನೋ ಅರ್ಥ ಇದೆ. ಈ ದೈವಗಳ ಕೋಲದ ನೇಮದ ಕೊನೆಯಲ್ಲಿ ಸುತ್ತಮುತ್ತ ಸೇರಿದವರೆಲ್ಲ ಕೈ ಹಿಡಿದು ಹುಲಿದನ ಆಟ ಆಡುವ ಹಾಗೆ ಕೋಟೆಯನ್ನು ಕಟ್ತಾರೆ. ಆ ಕೋಟೆಯನ್ನು ಕಟ್ಟಿದಾಗ ಆ ದೈವಗಳು ಆ ಕೋಟೆಯನ್ನು ಒಡೆದು ಹೊರಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತವೆ. ಒಂದೊಮ್ಮೆ ಹೊರಗೆ ಹೋದ್ರೆ ಅವರು ಕಾಡಿನಲ್ಲಿ ಮಾಯ ಆಗ್ತಾರೆ, ಮತ್ತೆ ಸಿಗುವುದಿಲ್ಲ ಹೇಳುವ ನಂಬಿಕೆ ಇದೆ. ಇದು ನಿಜವಾಗಿ ನಡೆದಿದೆ ಅಂತ ನಾನು ವಿಚಾರಿಸಿದಾಗ ಪೂವಪ್ಪ ಅನ್ನುವಂಥ ಹಿರಿಯ ಕಲಾವಿದರೊಬ್ಬರು, ಅವರ ಅವರ ಅಜ್ಜನ ದೊಡ್ಡಪ್ಪನೊಬ್ಬರು ಹೀಗೆ ಮಾಯ ಆಗಿದ್ದಾರೆ ಅಂತ ಹೇಳ್ತಾರೆ. ಮೊದಲ 16 ಕೂಜಿಲು ದೈವಗಳಿದ್ದು ಹೀಗೆ ಮಾಯ ಆಗಿ ಈಗ 2 ಉಳಿದಿವೆ ಅಂತ ಹೇಳ್ತಾರೆ. ಹಾಗೆ ಅವರ ಹಿರಿಯ ಕಲಾವಿದರ ದೊಡ್ಡಪ್ಪ, ತಂದೆಯ ದೊಡ್ಡಪ್ಪ, ಅಜ್ಜನ ದೊಡ್ಡಪ್ಪ ಮಾಯ ಆಗಿದ್ದಾರಲ್ಲ. ಆಗ ಕೇಳಿದೆ ನಾನು, ಅವರಿಗೆ ಅಶೌಚ ಇದೆಯಾ, ಮಾಯ ಆದವರ ಮನೆ ಮಂದಿಯ ಪರಿಸ್ಥಿತಿ ಏನಾಗ್ತದೆ ಅಂತ. ಆಗ ಅವರು ಹೇಳಿದ್ರು, ಇಲ್ಲ, ಆ ಮಾಯ ಆದವರು ಸಾಯುವುದಲ್ಲ, ಅವರು ದೈವ ಸಾಯುಜ್ಯವನ್ನು ಪಡೆಯುವಂಥದ್ದು. ಹಾಗಾಗಿ ಅವರಿಗೆ ಅಶೌಚ ಇಲ್ಲ, ಆತನ ಮಡದಿ ವಿಧವೆಯಲ್ಲ. ಹಾಗಾಗಿ ಆಕೆಗೆ ಮತ್ತೆ ಮದುವೆ ಮಾಡ್ತಾರೆ. ಮತ್ತೆ ಅಲ್ಲಿ ಅವರಿಗೆ ಸತ್ತಾಗ ಮಾಡುವಂಥ ಸಂಸ್ಕಾರಗಳಿರುವುದಿಲ್ಲ. ಬದಲಿಗೆ 16ನೇ ದಿವಸ ದೈವ ಸಾನ್ನಿಧ್ಯವನ್ನು ಸೇರಿದ್ದಕ್ಕೆ ಸಂಕೇತವಾಗಿ ಒಂದು ಮರದ ಅಡಿಯಲ್ಲಿ ಒಂದು ಕಲ್ಲು ಹಾಕಿ ಆರಾಧನೆ ಪ್ರಾರಂಭ ಮಾಡ್ತಾರೆ. ಅನಂತರ ಪ್ರಧಾನ ದೈವದ ಆರಾಧನೆ ಆಗುವಾಗ ಈ ದೈವಕ್ಕೆ ಕೂಡ ಕೋಲ ಕಟ್ಟಿ ಆರಾಧನೆ ಮಾಡ್ತಾರೆ ಎಂಬ ಮಾಹಿತಿಯನ್ನು ಅವರು ನೀಡಿದ್ದಾರೆ. ಇನ್ನು ದೀಪಕ್ ಮುರುಡಿತಾಯಿ ಅವರು ಹೇಳ್ತಾರೆ, ಅವರ ಮನೆಯಲ್ಲಿ ಕೂಜಿಲು ದೈವ ಹೀಗೆ ಕಟ್ಟಿದಾಗ ಒಮ್ಮೆ ಮಾಯ ಆಯ್ತಂತೆ. ಹಾಗಾಗಿ ನಂತರ ತುಂಬ ಸಮಯ ಕೂಜಿಲು ಕೋಲವನ್ನು ಕೊಡುವುದನ್ನು ನಿಲ್ಲಿಸಿದ್ರಂತೆ, ಮತ್ತೆ ಪುನಃ ಶುರು ಮಾಡಿದ್ದಾರೆ ಇವಾಗ ಅಂತ ಹೇಳ್ತಾರೆ. ಅದೇ ರೀತಿ ಗಣೇಶ್ ಹೊಸಬೆಟ್ ಅವರು ಗಣೇಶ್ ರಾಮ್ ಅವರೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುರತ್ಕಲ್ನ ಹೊಸಬೆಟ್ಟಿನಲ್ಲಿ ರಾವು ಗುಳಿಗ ಬಹಳ ಬಹಳ ಪ್ರಸಿದ್ಧ ಕಾರಣಿಕದ ದೈವ, ಬಹಳ ಉಗ್ರ ದೈವ. ಒಂದು ಸಲ ಆ ಕಟ್ಟಿದಂತಹ ವ್ಯಕ್ತಿ, ದೈವ ಕಟ್ಟಿದಾಗ ಕೋಲಾಗ್ತಾ ಇರುವಾಗ, ನೀವು ಕಾಂತಾರದಲ್ಲಿ ಓಡಿ ಹೊದ್ದು ನೋಡ್ಲಿಲ್ವಾ, ಹಾಗೆ ದೈವ ಕಟ್ಟಿದಂತ ವ್ಯಕ್ತಿ ಓಡಿ ಹೋಗಿ ಒಂದು ಗೋಳಿ ಮರವನ್ನ ಹತ್ತಿ ಅಲ್ಲಿ ಮಾಯ ಆಗ್ತಾನೆ. ನಂತರ ಆತನ ದೇಹ ಏನು ಸಿಗುವುದಿಲ್ಲ, ಅವನು ಮರ ಹತ್ತಿ ಮಾಯ ಆದ್ದಕ್ಕೆ ಅದರ ಸಂಕೇತವಾಗಿ ಆತನ ಕಾಲಿಗೆ ಕಟ್ಟಿದಂತಹ ಗಗ್ಗರ ಸಿಗ್ತದೆ ಅಂತ ಹೇಳ್ತಾರೆ. ನಂತರ ತುಂಬಾ ಸಮಯ ಅಲ್ಲಿ ರಾವು ಗುಳಿಗನ ಕೋಲವನ್ನು ಮಾಡುವುದಿಲ್ಲ, ಆದ್ರೆ ಏನೇ ಇಲ್ಲ ಅನಾಹುತಗಳು ಕಾಣಿಸ್ತವೆ, ಆಕ್ಸಿಡೆಂಟ್ ಆಗ್ತದೆ ಸದಾ. ಹಾಗಾಗಿ ಮತ್ತೆ ದೈವದ ಕೋಲವನ್ನು ಈಗ ಕಟ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಬೇರೆ ಬೇರೆ ಕಡೆಯಲ್ಲಿ ಕೂಡ ಹೀಗೆ ದೈವಗಳು ಮಾಯ ಆದಂತಹ ಕಥಾನಕಗಳು, ದೈವ ಕಟ್ಟಿರುವಾಗಲೇ ಮಾಯವಾದಂತಹ ಕಥಾನಕಗಳಿವೆ. ಈ ದೈವ ಕಟ್ಟಿರುವಾಗ ಮಾಯ ಆದವರು ಕೂಡ ಆಯಾಯ ಪ್ರಧಾನ ದೈವಗಳ ಸೇರಿಗೆಗೆ ಸಂದು ಅಲ್ಲಿ ದೈವತ್ವವನ್ನು ಪಡಿತಾರೆ. ಕಾಂತಾರ ಸಿನಿಮಾದಲ್ಲಿ ಇದೊಂದು ಒಂದು ಪ್ರಶ್ನೆಯನ್ನು ನನ್ನಲ್ಲಿ ಅನೇಕರು ಕೇಳ್ತಾರೆ. ಕಾಂತಾರ ಸಿನಿಮಾದಲ್ಲಿ ತಂದೆ, ಮೊದಲು ಶಿವನ ತಂದೆ ದೈವವನ್ನು ಕಟ್ಟಿರುವಾಗ ಮಾಯ ಆಗ್ತಾರೆ. ನಂತರ ಜಮೀನ್ದಾರನ ಪಿತೂರಿಯಿಂದಾಗಿ ಗುರುವ ಸಾಯ್ತಾನೆ, ಆತನ ಅಣ್ಣನ ಮಗ ಅದು. ಇಲ್ಲಿ ಮಾಯವಾದವನ ತಂದೆಯ ಅಣ್ಣನ ಮಗ.
ಆತ ಸತ್ತಾಗ ದೈವ ಅಳುವ ಸದ್ದು ಕೇಳ್ತದೆ. ಯಾಕೆ ಅಂತ ಕೇಳ್ತಾರೆ. ಅಲ್ಲಿ ಎರಡು ಸಾಧ್ಯತೆ ನಾವು ಊಹಿಸಬಹುದು. ಒಂದು, ಪಂಜುರ್ಲಿ ದೈವ ತನ್ನನ್ನು ಆರಾಧನೆ ಮಾಡುವ ಭಕ್ತ ಸತ್ತಾಗ ದುಃಖ ಆದದ್ದರ ಸೂಚಕ ಇರ್ಬೋದು. ಇನ್ನೊಂದು, ಆತ ಪಂಜುರ್ಲಿ ದೈವದ ಸಾನ್ನಿಧ್ಯವನ್ನು ಸೇರಿದಂತಹ ವ್ಯಕ್ತಿ, ಆದರೂ ಕೂಡ ಅಲ್ಲಿ ಸತ್ತಾತ ಆತನ ಅಣ್ಣನ ಮಗ, ಹಾಗಾಗಿ ಅದರ ಸೂಚಕವಾಗಿ ಕೂಡ ದೈವತ್ತದ್ದು ಇರ್ಬೋದು ಅಂತ ನಾವು ವಿಶ್ಲೇಷಣೆ ಮಾಡಬಹುದು. ಹೀಗೆ ದೈವತ್ವ ಪಡೆದವರು ಮಾತ್ರ ಮಾಯವಾಗುವುದಂದ್ರೆ ವ್ಯಾನಿಷ್ ಆಗುವುದಲ್ಲ, ಕರಗಿ ಹೋಗುವುದಲ್ಲ, ಅವರಲ್ಲಿ ದೈವ ಸಾನ್ನಿಧ್ಯವನ್ನು ಸೇರುವುದು. ಇದು ತುಳುವರಲ್ಲಿ ಮೋಕ್ಷದ ಪರಿಕಲ್ಪನೆ ನೇರವಾಗಿಲ್ಲ, ಆದರೆ ಮಾಯ ಮತ್ತು ಜೋಗ ಎಂಬುದರ ಪರಿಕಲ್ಪನೆ ಇದೆ. ಜೋಗ ಅಂದ್ರೆ ಇಹ ಏನು ಇಹ ಬದುಕನ್ನು ಜೋಗ ಅಂತ ಹೇಳ್ತಾರೆ. ಆದರೆ ಎಲ್ಲರೂ ಜೋಗದಲ್ಲಿರುವುದಲ್ಲ, ಯಾರು ಕಾಯವನ್ನು ಬಿಟ್ಟು ಮಾಯಕಕ್ಕೆ ಸಲ್ತಾರೆ ಅವರ ಬದುಕು ಮಾತ್ರ ಜೋಗ, ಎಲ್ಲರದ್ದಲ್ಲ. ಅಂದ್ರೆ ಈಗ ನಾವೇನು ಪುರಾಣ ಪರಿಕಲ್ಪನೆಯಲ್ಲಿ ಮೋಕ್ಷವನ್ನು ಪಡಿಬೇಕಾದ್ರೆ, ಒಂದು ಅಧಿಕಾರಿ ಆಗ್ಬೇಕಾದ್ರೆ ಅವನಿಗೆ ಒಂದಷ್ಟು ಲಕ್ಷಣಗಳಿವೆ. ಅಧಿಕಾರಿ ತು ವಿಧಿವದದೀತ ವೇದ ವೇದಾಂಗತ್ವೇನ ಆಪಾತತಃ ಅಧಿಗತಾರ್ಥ ಅಖಿಲ ಅಸ್ಮಿನ್ ಜನ್ಮನಿ ಜನ್ಮಾಂತರೇವ ಕಾಮ್ಯ ನಿಷಿದ್ಧ ವರ್ಜನ ಪುರಸ್ಸರಂ ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತೋಪಾಸನಾನುಷ್ಠಾನೇನ ನಿತಾಂತಹ ನಿರ್ಮಲಸ್ವಂತಹ ಪ್ರಮಾತ ಅಂತ ಹೇಳ್ತೇವಲ್ಲ. ಜನ್ಮಾಂತರದಿಂದ ಆ ಒಂದು ಅರ್ಹತೆಯನ್ನು ಪಡಿಬೇಕಾಗ್ತದೆ, ಬೇರೆ ಬೇರೆ ಗುಣಗಳನ್ನು ಜೋಡಿಸಿಕೊಂಡು ಅಂತ. ಹಾಗೆಯೇ ಇಲ್ಲಿ ಕೋಟಿ ಚೆನ್ನಯರೇ ಮೊದಲಾದಂತಹ ವೀರರು ಜನ್ಮಾಂತರದಿಂದ ದೈವ ಸಾನ್ನಿಧ್ಯವನ್ನು ಸೇರುವಂತಹ ಅರ್ಹತೆಯನ್ನು ಪಡೆದುಕೊಂಡು ಬರ್ತಾರೆ ತಮ್ಮ ಗುಣ ನಡತೆಯಿಂದ, ಆಚರಣೆಯಿಂದ. ಅಂತಿಮವಾಗಿ ಈ ಜೋಗಕ್ಕೆ ತಲುಪಿರ್ತಾರೆ. ಅಂತಿಮ ದೇಹವನ್ನು, ಅಂತಿಮ ಜನ್ಮವನ್ನು ಅವರು ಪಡೆದಿರ್ತಾರೆ, ಅದು ಜೋಗ. ಅಲ್ಲಿನ ನಂತರ ಅವರು ದೈವ ಸಾನ್ನಿಧ್ಯವನ್ನು ಪಡಿತಾರೆ. ಒಂದು ರೀತಿಯಲ್ಲಿ ಇದು ಮೋಕ್ಷ. ಆದರೆ ನೇರವಾಗಿ ತುಳುವರಲ್ಲಿ ಮೋಕ್ಷದ ಪರಿಕಲ್ಪನೆ ಇಲ್ಲ. ದೈವ ಸಾನ್ನಿಧ್ಯಕ್ಕೆ ಸೇರಿಗೆಗೆ ಸಲ್ಲುವಂತಹ ಮಾಯಕವಾಗುವಂತಹ ಪರಿಕಲ್ಪನೆ ಇಲ್ಲಿ ಇದೆ. ಇನ್ನು ಹೆಚ್ಚಿನ ಮಾಹಿತಿಗೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೇನೆ. ನಮಸ್ಕಾರ.